ಹೊಸಂಗಡಿಯಲ್ಲಿ ಪ್ರಥಮ ಬಾರಿಗೆ ಚಕ್ರವರ್ತಿ ಸಂಸ್ಥೆಯಿಂದ ಆಷಾಢಕೂಟ. യൂണിറ്റി ഹോസ്പിറ്റൽ 4 പതിറ്റാണ്ട് കാലത്തെ വിശ്വസ്ത സേവന പാരമ്പര്യവുമായി അത്യാധുനിക സംവിധാനങ്ങളുമായി യൂണിറ്റി ഹോസ്പിറ്റൽ മംഗലാപുരം. ഫോൺ 0824243155. യൂണിറ്റി ഹോസ്പിറ്റൽ. എക്സ്പെക്ട് ലൈഫ്. ಚಕ್ರವರ್ತಿ ರಿಜಿಸ್ಟರ್ಡ್ ಹೊಸಂಗಡಿ ಸಂಸ್ಥೆ ಹಾಗೂ ಸಾರ್ವಜನಿಕರ ಸಹಕಾರದೊಂದಿಗೆ ಪ್ರಥಮ ಬಾರಿಗೆ ಆಯೋಜಿಸಲಾದ ಆಷಾಢಕೂಟ ಕಾರ್ಯಕ್ರಮವು ಚಕ್ರವರ್ತಿ ಸಂಸ್ಥೆಯ ಆವರಣದಲ್ಲಿ ಸಂಭ್ರಮದಿಂದ ನಡೆಯಿತು. ಕಾರ್ಯಕ್ರಮದ ಅಂಗವಾಗಿ ಬೆಳಗ್ಗೆ 9 ಗಂಟೆಗೆ ಮಕ್ಕಳಿಗಾಗಿ ವಿವಿಧ ಆಟೋಟ ಸ್ಪರ್ಧೆಗಳು ಆಯೋಜಿಸಲಾಗಿದ್ದು, ಬಳಿಕ ಪ್ರಾರ್ಥನೆಯೊಂದಿಗೆ ಸಭಾ ಕಾರ್ಯಕ್ರಮವು ಆರಂಭಿಸಲಾಯಿತು. ಸುರೇಶ್ ಗಾಣಿಂಜಾಲ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ 46 ವರ್ಷಗಳನ್ನು ಪೂರೈಸಿ 47ನೇ ವರ್ಷದ ಸಂಭ್ರಮದಲ್ಲಿರುವ ಸಂಸ್ಥೆಯು ಹಿನ್ನೋಟ ಮತ್ತು ಮುನ್ನೋಟದ ಬಗ್ಗೆ ಸಂಸ್ಥೆಯ ಕಾರ್ಯದರ್ಶಿ ಶಿವಪ್ರಸಾದ್ ಪೆಲಪ್ಪಾಡಿ ತಮ್ಮ ಪ್ರಾಸ್ತಾವಿಕ ಭಾಷಣದಲ್ಲಿ ಪ್ರಸ್ತಾಪಿಸಿ ಎಲ್ಲರಿಗೂ ಸ್ವಾಗತ ಕೋರಿದರು. ನಾಡಿನಾದ್ಯಂತ ಧಾರ್ಮಿಕ, ಸಾಮಾಜಿಕ ಹಾಗೂ ಯೋಗ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸುತ್ತಿರುವ ಯೋಗಾಚಾರ್ಯ ಪುಂಡರೀಕಾಕ್ಷ ಬೆಳ್ಳೂರು ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಆಷಾಢ ಮಾಸದ ಮಹತ್ವ, ವಿವಿಧ ಋತುಗಳಲ್ಲಿ ಹಾಗೂ ತಿಂಗಳುಗಳಲ್ಲಿ ಆರೋಗ್ಯಕರ ಆಹಾರ ಪದ್ಧತಿಯನ್ನು ಅನುಸರಿಸುವ ಕುರಿತು ಅವರು ಸಲಹೆ ನೀಡಿದರು. ಇಂತಹ ಆರೋಗ್ಯಪೂರ್ಣ ಕಾರ್ಯಕ್ರಮಗಳನ್ನು ಮುಂದಿನ ವರ್ಷಗಳಲ್ಲೂ ಆಯೋಜಿಸುವ ಮೂಲಕ ಸಮಾಜದ ಆರೋಗ್ಯದ ಬಗ್ಗೆ ಜಾಗೃತಿ ಮೂಡಿಸಬೇಕು ಎಂದು ಅವರು ಸಲಹೆ ನೀಡಿದರು. ಯಾರಿಗೆ ರಕ್ತ ಕಡಿಮೆ ಇದೆ ಅವರು ದ್ರಾಕ್ಷಿಯನ್ನು ಬೆಳಗ್ಗೆ ನೀರಿನಲ್ಲಿ ಹಾಕಿ ತಿಂದರೆ, ಬೆಳಗ್ಗೆ ನೀರಿನಲ್ಲಿ ಹಾಕೋದಲ್ಲ, ಮೊದಲನೇ ಸಲ ರಾತ್ರಿ ಹಾಕಬೇಕು, ಬೆಳಗ್ಗೆ ತಿನ್ನಬೇಕು. ಅದನ್ನು ಬರಿ ಹೊಟ್ಟೆಗೆ ತಿಂದರೆ ನಿಮಗೆ ರಕ್ತ ಹೆಚ್ಚಾಗುತ್ತೆ, ವಿಶೇಷವಾಗಿ ಹೆಣ್ಮಕ್ಕಳು. ನನ್ನ ಶಿಷ್ಯೊಬ್ಬಳು ಮೊನ್ನೆ ಆಸ್ಪತ್ರೆಯಲ್ಲಿದ್ದರು. ಸಮಸ್ಯೆ ಅವಳಿಗೆ ರಕ್ತ ಇಲ್ಲ, ಹಿಮೋಗ್ಲೋಬಿನ್ ಕಡಿಮೆ. ಈ ಬಾಳೆಕಾಯಿ ಇದೆಯಲ್ಲ, ಬಾಳೆಕಾಯಿ ಕೆಲವರಿಗೆ ಅವು ಬಾಳೆಕಾಯಿ ತಿಂದು ಓಡಿದೆಯಾ ಅಂತ. ಆ ಬಾಳೆಕಾಯಿಯ ಸಿಪ್ಪೆ ಇದೆಯಲ್ಲ, ಚಿಪ್ಸ್ ಮಾಡ್ತೇವೆ ನೋಡಿ, ಚಿಪ್ಸ್ ಮಾಡಿದರೆ ಸಿಪ್ಪೆ ಬಾಕಿ ಇರ್ತದಲ್ಲ, ಅದನ್ನು ಚಂದಕ್ಕೆ ಚಿಕ್ಕ 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 ತುಂಡು ಮಾಡಿ ತುಪ್ಪ ಹಾಕಿ ಒಳ್ಳೆ ಪಲ್ಯ ಮಾಡಿ ಹಿಮೋಗ್ಲೋಬಿನ್ ಹೆಚ್ಚಾಗ್ತದೆ. ಕಾರ್ಯಕ್ರಮದಲ್ಲಿ ಕನಿಲ ಕ್ಷೇತ್ರದ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷ ಪದ್ಮನಾಭ ಕಡಪ್ಪರ, ಶ್ರೀ ಅಯ್ಯಪ್ಪ ಕ್ಷೇತ್ರದ ಅಧ್ಯಕ್ಷ ನವೀನ್ ರಾಜ್ ಕೆಜೆ, ಶ್ರೀ ಆದಿಕ್ಷೇತ್ರ ರಕ್ತೇಶ್ವರಿ ದೇವಸ್ಥಾನದ ಪ್ರಧಾನ ಮುಖ್ಯಸ್ಥ ಪದ್ಮನಾಭ ಬಾಡೂರು, ಸಾರ್ವಜನಿಕ ಗಣೇಶೋತ್ಸವ ಸಮಿತಿ ಅಧ್ಯಕ್ಷ ಯಾದವ ಬಡಾಜೆ, ಶಾರದಾ ಆರ್ಟ್ಸ್ ಮೂಲಕ ನಾಟಕ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸುತ್ತಿರುವ ಕೃಷ್ಣಾಜಿ ಮಂಜೇಶ್ವರ, ಕಾಳಿಕಾ ಪರಮೇಶ್ವರಿ ಕ್ಷೇತ್ರದ ಮಹಿಳಾ ಸಂಘದ ಅಧ್ಯಕ್ಷೆ ಡಾಕ್ಟರ್ ಪ್ರಿಯಾ ನಾಗರಾಜ್ ಹಾಗೂ ಸಂಸ್ಥೆಯ ಗೌರವ ಮಾರ್ಗದರ್ಶಕ ಅನಿಲ್ ಅಂಗಡಿಪದವ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಕಾರ್ಯಕ್ರಮದ ಅಂಗವಾಗಿ ಸ್ಥಳೀಯ ಮಕ್ಕಳಿಂದ ವಿವಿಧ ಸಾಂಸ್ಕೃತಿಕ ನೃತ್ಯ ಕಾರ್ಯಕ್ರಮಗಳು ನಡೆದವು. ನಂತರ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ 85%ಕ್ಕಿಂತ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ವಿತರಿಸಲಾಯಿತು. ಸೇವಾ ರತ್ನ ಪುರಸ್ಕೃತ ಸಂಘಟಕ ಹಾಗೂ ವಾಗ್ಮಿ ಹರೀಶ್ ಶೆಟ್ಟಿ ಮಾಡ ಅವರು ವಂದನಾರ್ಪಣೆ ಸಲ್ಲಿಸಿದರು. ಕಾರ್ಯಕ್ರಮದಲ್ಲಿ ಚಕ್ರವರ್ತಿ ಸಂಸ್ಥೆಯ ಸದಸ್ಯರು ಹಾಗೂ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು.